ಪೊಲೀಸ್ ಕೆಲಸ ಎಂಬುದು ದೇವರ ಕೆಲಸ. ನಾವು ಯಾವತ್ತೂ ಹಣದ ಹಿಂದೆ ಹೋಗದೆ ಜನರ ಹಿಂದೆ ಹೋದಲ್ಲಿ ಹಣ ಹಾಗೂ ಜನಬಲ ನಮ್ಮ ಹಿಂದೆನೇ ಬರುತ್ತದೆ ಎಂಬುದಾಗಿ ಪಡುಬಿದ್ರಿ ಠಾಣೆಯ ಕ್ರೈಮ್ ಎಸ್ಐ ಆಗಿದ್ದು ಇದೀಗ ನಿವೃತ್ತಿ ಹೊಂದಿರುವ ಜಯಣ್ಣ ಹೇಳಿದರು. ಪಡುಬಿದ್ರಿಯ ಸಾಯಿ ಆರ್ಕಿಡ್ನಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಹಣದ ಹಿಂದೆ ಹೋದಲ್ಲೇ ನಮಗೆ ಅನ್ನ ನೀಡುತ್ತಿರುವ ಪೊಲೀಸ್ ಇಲಾಖೆಗೂ ಕೆಟ್ಟ ಹೆಸರು ಬರುತ್ತೆ ಎಂಬುದಾಗಿ ತಮ್ಮೊಂದಿಗೆ ಕರ್ತವ್ಯ ನಿರ್ವಹಿಸಿದ ಯುವಕರಿಗೆ ಕಿವಿಮಾತು ಹೇಳಿದ್ರು. ಈ ವರ್ಗಾವಣೆ ಬಡ್ತಿ ನಿವೃತ್ತಿ ಇದು ಒಂದು ಸರ್ಕಾರದ ಪ್ರಕ್ರಿಯೆ. ಇದು ಪ್ರತಿ ವರ್ಷ ನಡೀತಾ ಇರ್ತದೆ. ನಾನು 7/12/1987ರಲ್ಲಿ ಹೆಬ್ರಿ ಠಾಣೆಯಲ್ಲಿ ಮೊದಲಿಗೆ ಕರ್ತವ್ಯಕ್ಕೆ ಸೇರ್ಪಡೆ. ದಿನಾಂಕ 31/5/2022ಕ್ಕೆ ನಿವೃತ್ತಿ ಆಗ್ತಾ ಇದ್ದೀನಿ. ನನಗೆ ನಾನು 34 ವರ್ಷದಲ್ಲಿ 100% ಕೆಲಸ ಮಾಡೋದ್ರಿಂದ 50% ಕೆಲಸ ಮಾಡಿದ್ರೆ ನಮ್ಮ ತೃಪ್ತಿ ನನಗಿದೆ. ನಾವು ಇಲಾಖೆಗೆ ಸೇರಿದ ಮೇಲೆ ಹಣದ ಹಿಂದೆ ಓಡಬಾರದು, ಜನಗಳ ಹಿಂದೆ ಓಡಬೇಕಾಗುತ್ತೆ. ಆವಾಗ ನಮಗೆ ಈ ಹಣ, ಜನಬಲ, ಪ್ರಶಸ್ತಿ ತನ್ನಿಂದಾನೇ ಬರ್ತಾ ಇರ್ತದೆ. ಇದು ಬೇಕಾದ್ರೆ ಬಹಳ ಬಗೆ ಹಣದ ಹಿಂದೆ ಓಡಿದಾಗ ನಮ್ಮ ಹೆಸರೆಲ್ಲ ಹಾಳಾಗ್ತದೆ. ಇಲಾಖೆ ಹೆಸರು, ನಮ್ಮ ದೇಶಕ್ಕೆ ಹೆಸರು, ಕೆಟ್ಟ ಹೆಸರು ಬರ್ತದೆ. ಅದರಿಂದ ನಾವು ಆದಷ್ಟು ದೂರ ಇರಬೇಕಂತ ನನ್ನ ಅನಿಸಿಕೆ. ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ನಿವೃತ್ತರ ನಿವೃತ್ತಿ ಜೀವನ ಶುಭಕರವಾಗಿರಲಿ ಎಂದು ಹಾರೈಸಿದ್ರು. ಕೂಡ ಒಂದು 36 ವರ್ಷ ಸರ್ವಿಸ್ ಇದೆ. ಅವರಲ್ಲಿ 17 ವರ್ಷ 18 ವರ್ಷ ಕಳೆದೋಯ್ತು. ಅಷ್ಟು ಒಳ್ಳೆ ರೀತಿಯಿಂದ ನಮಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಕಷ್ಟ ಸುಖಗಳು ಬರ್ತವೆ. ಆದರೂ ಕೂಡ ಈ 34 ವರ್ಷದ ಒಂದು ಅವಧಿಯಲ್ಲಿ ಎಲ್ಲೂ ಕೂಡ ಕಪ್ಪು ಚಿಕ್ಕೆ ಇಲ್ಲದೆ ನೀವು ಅದನ್ನು ಮಾಡ್ಕೊಂಡು ಹೋಗಿದ್ದೀರಾ ಅಂತ ಹೇಳಿ ನಮಗೆ ಒಂದು ಭಾರಿ ಖುಷಿ ಇದೆ. ನನಗೂ ಖುಷಿ ಇದೆ, ನಿಮಗೂ ಖುಷಿ ಇದೆ, ನಿಮ್ಮ ಮನೆಯವರಿಗೆ, ಮಕ್ಕಳಿಗೆ, ನಮ್ಮ ಸಿಬ್ಬಂದಿಯವರಿಗೆ, ನಮ್ಮ ಸ್ಟಾಫ್ಗಳಿಗೆ ಎಲ್ಲರಿಗೂ ಖುಷಿ ಇದೆ. ಅವ್ರ ಮುಖದಲ್ಲಿ ಇವತ್ತು ನೀವು ನಾಳೆ ನಿವೃತ್ತಿ ಹೊಂದಿದ್ದೀರ ಅಂತೇಳಿ ಒಂದು ಬೇಸರದ ಒಂದು ಇದಿದೆ ಮನಸ್ಸಲ್ಲಿ. ಆದರೂ ಕೂಡ ನಗು ಮುಖದಿಂದ ಎಲ್ಲ ಇದ್ದಾರೆ. ಈ ಸಂದರ್ಭದಲ್ಲಿ ನೂತನವಾಗಿ ಪಡುಬಿದ್ರಿ ಠಾಣೆಗೆ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪುರುಷೋತ್ತಮ ಅವರನ್ನ ಇನ್ಸ್ಪೆಕ್ಟರ್ ಪ್ರಕಾಶ್ ಸನ್ಮಾನಿಸಿದ್ರು. ಪಡುಬಿದ್ರಿ ಹಾಗೂ ಕಾಪು ಠಾಣಾ ಬಹುತೇಕ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದ್ರು. ವೇದಿಕೆಯಲ್ಲಿ ಕಾಪು ಇನ್ಸ್ಪೆಕ್ಟರ್ ಪ್ರಕಾಶ್, ಪಡುಬಿದ್ರಿ ಎಸ್ಐ ಪುರುಷೋತ್ತಮ್, ನಿವೃತ್ತರಾದ ಜಯಣ್ಣ, ಧರ್ಮಪತ್ನಿ ಪ್ರಮೋದ ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.